ಹೋಗ್ಬೇಡಿ. ಯಾರೋ ಅಮಾಯಕರ FIR ಪರ ಮಾಡಿ. ಇಲ್ಲ. FIR ಮಾಡಿ. FIR ಅದಕ್ಕೆ ನಾನು ಮಾಡ್ಲಿಕ್ಕೆ ಆಗಲ್ಲ. ಬೇಕಾದ್ರೆ ನಮ್ಮ ಮೇಲೆ ಎಂಡೋಸ್ಮೆಂಟ್ ಕೊಡಿ ಸರ್, ಆಗಲ್ಲ. ಕೊರಟಗೆರೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರು ಹಾಗೂ ಪತ್ರಕರ್ತರ ಮೇಲೆ ದೂರು ನೀಡಿ ಪ್ರಕರಣ ದಾಖಲಿಸಿರುವ ಬಗ್ಗೆ ಸಂಬಂಧಿಸಿದಂತೆ ಕೊರಟಗೆರೆ ತಾಲೂಕು ಪತ್ರಕರ್ತರನ್ನು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಯತ್ನಕ್ಕೆ ಕಾರಣರಾಗಿರುವ ಕೊರಟಗೆರೆಯ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ನವೀನ್ ಕೆ ರವರ ಮೇಲೆ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿ ಗುರುವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಜಿಲ್ಲಾ ಸಂಘದ ಜಿಲ್ಲಾಧ್ಯಕ್ಷರಾದ ಚೀನಿ ಪುರುಷೋತ್ತಮ್ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಚಿಕ್ಕಿರಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿಇ ರಘುರಾಮ್, ಜಿಲ್ಲಾ ಸಂಘದ ನಿರ್ದೇಶಕರಾದ ಪರಮೇಶ್ ಹಾಗೂ ಚಿಕ್ಕಣ್ಣರವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅವ್ರ ಮೇಲೆ FIR ಮಾಡೋದಕ್ಕೆ ದಯವಿಟ್ಟು ಅಧಿಕಾರಿ ಪರ ಹೋಗ್ಬೇಡಿ. ಯಾರೋ ಅಮಾಯಕರ ಪರ ಮಾಡಿ. ಇಲ್ಲ. FIR ಮಾಡಿ. FIR ಅದಕ್ಕೆ ನಾನು ಮಾಡ್ಲಿಕ್ಕೆ ಆಗಲ್ಲ. ಬೇಕಾದ್ರೆ ನಮ್ಮ ಮೇಲೆ ಎಂಡೋಸ್ಮೆಂಟ್ ಕೊಡಿ ಸರ್, ಆಗಲ್ಲ. ನಾನು ಮಾಡಕ್ಕಾಗಲ್ಲ. ನಾನು ದಾಖಲೆ ಕೊಟ್ಟಿದ್ದೇನೆ. ಎಂಡೋಸ್ಮೆಂಟ್